ಪ್ರಾರಂಭದ ಪ್ರಶ್ನೆ ನಿಮಗೆ. ನಿಮ್ಮ ಈ ನಾಟಕದ ಮತ್ತು ಸಂಗೀತ ಎಲ್ಲಿಂದ ಪ್ರಾರಂಭ ಆಯ್ತು ನಿಮಗೆ? ಸಂಗೀತ ಅಂದರೆ ನಾವು ಶಾಲೆಗೆ ಹೋಗುವಾಗ ಈ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ದೆವು ಶಾಲೆಯಿಂದಾಗಿ. ಹಾಗೆ ಅಲ್ಲಿ ನಮಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಹಾಗೆ ಸ್ಪರ್ಧೆ ಹಾಡುವಾಗ ಸಿಗ್ತಿತ್ತು. ಹಾಗೆ ಮತ್ತೆ ನಾವು ಮನೇಲಿ ಭಜನೆ ಎಲ್ಲ ಅದು ಮುಂಚಿನ ಸಹ ನಾವು ಮಾಡಿಕೊಂಡು ಬಂದವರು. ಹೌದು ಹಾಗೆ ಹಾಗೆ ಶಾಲೆಯಲ್ಲಿ 3 ಮಂದಿ ಅಕ್ಕ ತಂಗಿ ಅಂತ ಇದ್ರು, ಶಾರದಕ್ಕ, ವೀಣಾ, ಕುಮುದ ಬರ್ಕೂರ್ ಅಲ್ವಾ? ಶಾರದಾ ಬರ್ಕೂರ್, ವೀಣಾ ಬರ್ಕೂರ್ ಮತ್ತು ಕುಮುದ ಬರ್ಕೂರ್ ಅಲ್ವಾ? ಅದರಲ್ಲಿ ಬಹಳ ಅತ್ಯಂತ ಹೆಚ್ಚು ಸಾಧಕರಾದವರು ಯಾರು? ಸಾಧಕರಂದ್ರೆ ವೀಣಾ ಆರ್ಕೆಸ್ಟ್ರಾ ಸಿಂಗರ್, ಮತ್ತೆ ಅಕ್ಕ ಸ್ವಲ್ಪ ಕ್ಲಾಸಿಕಲ್ ತುಂಬಾ ಕಲ್ತಿದ್ದಾಳೆ. ಹಾಗೆ ಅವಳು ಡಾನ್ಸಿಗೆಲ್ಲ ಆಡ್ತಾ ಇದ್ಲು, ಕ್ಲಾಸಿಕಲ್ ಸಿಂಗರ್. ರವಿ ಅತ್ಯಂತ ಅದ್ಭುತ ಒಬ್ಬ ಸಂಗೀತಗಾರ. ಎಲ್ಲರ ಬಾಯಲ್ಲೂ ಕೂಡ ರವೀಂದ್ರ ಪ್ರಭು. ಯಾವುದೇ ಸಿನಿಮಾ ಬರಲಿ, ಯಾವುದೇ ನಾಟಕ ಬರಲಿ, ಅದರಲ್ಲೆಲ್ಲ ರವೀಂದ್ರ ಪ್ರಭು ಅವರದೇ ಹೆಸರು. ಯಾಕಂತೇಳಿದ್ರೆ ರವೀಂದ್ರ ಪ್ರಭುನ ಕರೆದ್ರೆ ನಮ್ಮ ಇಡೀ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ. ಅದು ಸ್ಟೇಜ್ ಫಂಕ್ಷನಲ್ಲಿ ಕೂಡ ಅಷ್ಟೇ. ಸರ್ ಈರು ಒಲ್ಪಾರ್ದು ಶುರು ಮಾಡ್ತಾರೆ ಈರ್ನ ಸಂಗೀತ ಕ್ಷೇತ್ರವನ್ನು. ಯಾನು ಬಾಲ್ಯೋಡೆ ಮೇರೆ ಪಣ್ಲೆಕ್ಕ ಶಾಲೆ ಉಪ್ಪುನಾಗ ಕಾಂಪಿಟೇಷನ್ ಬಂದಿದ್ದೆ. 4ನೇ ಕ್ಲಾಸ್ ಇಡೀ ಯಾನ್ ಸಿಂಗರ್. 4ನೇ ಕ್ಲಾಸ್ ಇಡೀ ಅಂತ ಸ್ಕೂಲ್ ಕಾಂಪಿಟೇಷನ್ ಫಸ್ಟ್ ಪ್ಲೇಸ್. ಹೇಳ್ಬೇಕ ಹೈಸ್ಕೂಲ್ ಲೆವೆಲ್ ಅವಲ್ಲ ಅಂಚೆರೆ, ಹೇಳ್ಬೇಕ ಕಾಲೇಜ್ ಲೆವೆಲ್. ಇಂಟರ್ ಕಾಲೇಜ್ ಬಂದಾಗ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಯಾನ್ ಶೃಂಗೇರಿ ಪೋಯವರು. ಶೃಂಗೇರಿ ಇಂಕ ಫಸ್ಟ್ ಪ್ಲೇಸ್ ತಿಕೊಂಡು ಮುಪ್ಪ ಕಾಲೇಜ್ ಇದ್ರ ನಡುಟು ಫಸ್ಟ್ ಪ್ಲೇಸ್ ತಿಕೊಂಡು. ಸೊ ಜೀವನದ 7 ಕಷ್ಟ ಕಾರ್ಪಣ್ಯ ಮಸ್ತ್ ಬಾರಿ ಬಂಗೋಡು ಕಲ್ದಿನ ಪೆನ್ನೆ ಕಷ್ಟೋಡೆ ಎಂಗ್ಲೇನ್ ಬುಲಪಾಯಿನಿ ಅಂಚನೆ ಎಜುಕೇಶನ್ ಮಸ್ತ್ ಇಂಪಾರ್ಟೆನ್ಸ್ ಕೊರ್ಪನಾತ್ ಪೊರ್ತುಲ ಇತ್ತಿಜಿ ಬೊಕ್ಕ ಸಮಯಲ ಇತ್ತಿಜಿ ಬಡತನ ಬದುಕುಬೋಡು ಅಂಚ ಅದು ಎನ್ನ ಪಿ ಸುಡಿಪಿನಾಗ ಎನ್ನ ಅಮ್ಮನ ಕಳೆ ಉಂಡೆ. ಅಂಚನೆ ಡಿಗ್ರಿ ಸೆಕೆಂಡ್ ಬಿಕಾಮ್ ಆದ್ ಯಾನ್ ಈ ತಿಕ್ಕಿನ ಟೈಮ್ ಹೊಡೆ ಯಾನ್ ಕಾಂಡೆ ಕೆಲಸ ಮಲ್ತದ್ದು ಕುಲ್ಲಾಡಿ ಕಾರ್ಸುಡು ಬೈಯಾಡಿ ಈವ್ನಿಂಗ್ ಕಾಲೇಜ್ ಹೋಗಿ ಎನ್ನ ಡಿಗ್ರಿ ಕಂಪ್ಲೀಟ್ ಮಲ್ತೆ ಸೈಂಟ್ ಅಲೋಷಿಯಸ್ ಈವ್ನಿಂಗ್. ಸೊ ಅಪ್ಪಗ ಈ ಎಂಕ್ಲಿಗೆ ಬರ್ತದೆ ಅವ್ರ ಅಂಗಡಿಗೆ ಬರ್ತದೆ ನೆನೆಪುಂಡು ರವಿ ಕುಲ್ಲಾಡಿ ಕಾರ್ಸು ಕುಂಟು ಮಾರೊಂದಿರ್ತೇನೆ ಮೇರೆ ಕುಂಟು ಬಂಡ ಒಂದು ಕೆಲಸ ಸೇರದಿರ್ತೇನೆ. ಅಪ್ಪಗ ಬೇರೆ ಒಂದು ಸತೀಶ್ ಹಿಂಗೆ ಪರಿಚಯ ಮಾಡ್ತೀನಿ ಜೊತೆ ರವಿಡ ಪಾತ್ಯರ್ಗ ಬಂದು ಪೋದು ಪಾತ್ಯರ್ದು ಹೇಳ್ತಕ್ಕೆ ಎಂಕಲ್ ಮಾಮೂನ ಒಂದು ಆಫೀಸ್ ತಲುಪ ಒಂದು ಕಾರ್ಯಕ್ರಮ ಮಾಡ್ತೀನಿ ನೆನಪುಂಡಲ್ಲಿ ಗೊತ್ತಿದ್ದಿ ಫೈರ್ ಸರ್ವಿಸ್ ತಗೊಳ್ಳ ನೆನಪುಂಡರಿಗೆ ಎಲ್ಲ ಮಾಮಲ್ಪ ಫೈರ್ ಸರ್ವಿಸ್ ಇರ್ತಾರೆ. ಅಪ್ಪ ತಗೋತೀನಿ ನೆನಪು ನನಗೆ. ಸ್ನೇಹಿತರೆ ಫೋನ್ ಮಾಡಿ 63623940 ಮತ್ತು 10 ಫೋನ್ ಮಾಡಿ, ಅಂದರೆ 6362394010 ಫೋನ್ ಮಾಡಿ ನಮ್ಮ ಇಬ್ಬರು ಸಾಧಕರ ಜೊತೆಯಲ್ಲಿ ನಾವು ಸಾಕಷ್ಟು ಮಾತನಾಡಬಹುದು. ನಿಮ್ಮ ಕರೆಗಳನ್ನು ನಾವು ಕಾಯ್ತಾ ಇದ್ದೀವಿ. ಮೇಡಮ್, ನೀವು ಮಾಡಿದ ಪ್ರಾರಂಭದ ಹಾಡು ಯಾವುದು ಮತ್ತು ಹಾಡಿದ್ದು ಎಲ್ಲಿ? ಹಾಡಿದಂದ್ರೆ ಶಾಲೆಯಿಂದ ನಾವು ಶಾಲೆಗೆ ಬಿಟ್ಟು ಈಗ ಫೀಲ್ಡಿಗೆ ಬಂದಿದ್ದೀವಿ. ಫೀಲ್ಡಲ್ಲಿ ಅಂದರೆ ಸರ್ ನಾನೊಂದು ಭಾವಗೀತೆ ಅಂತ ಹೇಳ್ತೇನೆ. ಚೂರು ಹಾಡಿ 2 ಲೈನ್. ನಿನ್ನನೆ ನಂಬಿದೆ ನೀರಜನಯನ ಎನ್ನ ಪಾಲಿಸೋ ಇಂದಿರ ರಮಣ ನಿನ್ನನೆ ನಂಬಿದೆ ನೀರಜನಯನ. ಚೆನ್ನಾಗಿತ್ತು. ಮತ್ತೆ ನಾಟಕದಲ್ಲಿ ಯಾವುದು ಫಸ್ಟ್ ನಾಟಕ ಮಾಡಿ? ನಾಟಕದಲ್ಲಿ ನಾನು ಒಂದು ವಸಂತ್ ಮಾಸ್ಟರ್ ಅಂತ ಇದ್ರು, ಅವರೊಂದು ಕನ್ನಡ ನಾಟಕ ಮಾಡಿದ್ದು ಬಸವಣ್ಣ ಅಂತ ಡಾನ್ ಬಾಸ್ಕೋದಲ್ಲಿ. ಅಲ್ಲ, ಅದು ತುಳು ಅಲ್ಲಿ ಫಸ್ಟ್ ಒಂದು ಕನ್ನಡ ಮಾಡಿದ್ದು. ಅದರಲ್ಲಿ ನಾನು ಸ್ವತಃ ಹಾಡಿ ಆಕ್ಟ್ ಮಾಡಿದ್ದೇನೆ ಅದು ನಾಟಕದಲ್ಲಿ. ಅದರಲ್ಲಿ ನಂತರ ನನಗೆ ಪಂಥದಲ್ಲಿ ಕೆ ಬಿ ಭಂಡಾರಿ ಅದು ಫಸ್ಟ್ ನಾಟಕ. ರೋಹಿದಾಸ್ ಕದ್ರಿ, ರವೀಂದ್ರ ಜೆ ಅವರೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ರು. ಅದ್ರಲ್ಲಿ ನಾನು ಫಸ್ಟ್ ತುಳು ನಾಟಕ ಮಾಡಿದ್ದೆ. ಆಗ ನನಗೆ ಬರುವುದಿಲ್ಲ ಇತ್ತು ತುಳು, ಮಾತ್ರ ಸ್ವಲ್ಪ ಕಲ್ತು ಅಂತೂ ಮಾತೃಭಾಷೆ ಕೊಂಕಣಿ ಅಲ್ಲ, ಕನ್ನಡ. ನನ್ನ ಮಾತೃಭಾಷೆ ಕನ್ನಡ. ನನಗೆ ತುಳು ಬರುವುದಿಲ್ಲ ಇತ್ತು ಅಂತೂ ಕಲಿತೆ. ರವಿ, ಎರಡು ವಿಶೇಷ ಕೇಂದ್ರ ಈರ್ನ ಸಂಗೀತನ ವೃತ್ತಿಯ ಪ್ರವೃತ್ತಿಯ ಏನ ವೃತ್ತಿ ಇತ್ತೆ ಸದ್ಯ ಅವೇ ಬಣ್ಣ ಒಂದು ವೃತ್ತಿಡ ಪ್ರವೃತ್ತಿನ ವೃತ್ತಿಯಾದ ಮಲ್ತೊಂದು ಬದುಕು ಸಾಗಾರ ಆಪುಡು ಬಂದತೆ ಅಂದತೆ. ಈ ಪ್ರವೃತ್ತಿ ಪಂಡ ವೃತ್ತಿ ಪದ ಒಟ್ಟಿಗೆ ಏರದಾದ ಕೂಡ ಸಾಧಕ ಅದೊಂದು ಪ್ರವೃತ್ತಿ ಬಂದ್ಬೇರೆ. ಈರ್ನ ಪ್ರವೃತ್ತಿನೇ ವೃತ್ತಿಯಾದ ಪಾಡ ಒಂದ ಒಂಜಿ ಕಾಲ್ ಇಡ್ದಿತ್ತೊನ್ಗ. ಹಲೋ ಮುಂಜಾನೆ ನಮಸ್ತೆ ಸರ್. ನಮಸ್ತೆ ಸರ್, ಅರುಣ್ ಬಂದೆ. ಯಾರು ಹೇಳಿ? ಅರುಣ್ ಆಡುವ ರವೀಂದ್ರ ಪ್ರಭುನ ಮಲ್ಲ ಪ್ಯಾನೆ ಅಂಚ ಪಲ್ಲೆ ಎಲ್ಲ ಉಳ್ಳೇರತೆ ಪಾತಿರ್ಲೆ ಅಶ್ವತ್ಥನ ಸ್ಟೈಲ್ ವಾಯ್ಸ್ ದಿಪ್ಪಿರತ್ತೆ ಸರ್. ಬಾರಿ ಇಷ್ಟ ಅವ್ರನ್ನ. ಅಲ್ಲಿ ಯಾರು ಕೇಂದ್ರದಲ್ಲಿ ಒಲ್ತಿರ್ದು ಪಾತಿರ್ ಕಾವೂರು ಹುಡ್ದ
ಕಾವೂರು ಕಾವೂರು. ಸರಿ ಸರಿ. ನಮ್ಮ ಕುಮುದ ಬಾರ್ಕೂರು ನಮ್ಮ ಒರಿಯೋದರ ಅಸಲು ಹರಿಶ್ಚಂದ್ರ ಮಂಜೇಶ್ವರ್ ಕುಮುದ ಬಾರ್ಕೂರು ಜೋಡಿ ಬಾರಿ ಫೇಮಸ್ ಅದ್ರ ಬಗ್ಗೆ ಐತ ಬಗ್ಗೆ ಪಾತ್ರ ಉಂಟು ಒರಿಯೋದರ ಅಸಲ ಬಗ್ಗೆ ಪಾತ್ರ ಉಂಟು. ಆಲ್ಸೋಕಾರ ರಂಗಭೂಮಿ ತೋಜಿರಿ ಎಡ್ಡ ಒಂಜಿ ಕಲಾವಿದೆ ಅದ್ಭುತ ಕಲಾವಿದೆ. ವೆರಿ ಗುಡ್. ಅದೇ ರಡ್ಡು ಜನಲ್ಲ ಎಡ್ಡ ಅಂತ ಅದ್ಭುತ ಕಲಾವಿದರು ನೀವು ಏತ್ ಕುಲ್ಲಾದರು ಸರ್ ದಾದ ಗೊತ್ತುಂಡೆ ಮೊಗಲು ಮೂಜಿ ಜನ ಪುಂಜೋಕುಲು ಶಾರದಾ ಬಾರ್ಕೋರು, ವೀಣಾ ಬಾರ್ಕೋರು, ಬೊಕ್ಕ ಕುಮುದ ಬಾರ್ಕೋರು ಮೂಜಿ ಜನ ಆರ್ಟಿಸ್ಟ್ ಆಗ್ಲಿ ಎಡ್ಡ ಸಿಂಗರ್ಸ್ ವೀಣಾ ಬೊಕ್ಕ ಕುಮುದ ಸ್ಟೇಜ್ ಸಿಂಗರ್ಸ್ ಸುಮಾರು ಗಂಟೆ ಸ್ಟೇಜ್ ಸಿಂಗರ್ಸ್ ಆಗ್ನಾಗ್ಲು ಬೊಕ್ಕ ಕುಮುದ ಮೇಡಮ್ ಅಂತೆ ಸಾರಿ ಶಾರದಕ್ಕ ಅಂತೆ ಕ್ಲಾಸಿಕಲ್ ಆದ್ರೂ ವಿಜಯ್ ಒಟ್ಟಿಗೆಲ್ಲ ಹಾಡ್ತಿದ್ರು ಅವರೇ ಹಾಡಿದ ಅವಳೇ ಹಾಡಿದ ಅತ್ತ ಒರಿಯೋದರ ಅಸಲು ಆರ್ನ ಒಂಜ ರೋಲ್ ಆಕ್ಟಿಂಗ್ ಉಂಡತಿ ಹರಿಶ್ಚಂದ್ರ ಮಂಜೇಶ್ವರ ಆರ್ನ ಒಂಜ ಅಪಘಾತ ಭಯಂಕರ ಸೂಪರ್ ಹಿಟ್ ಜೋಡಿ ಅಂದೆ ಇವ್ರಿಗೆ ನಿಮ್ ಜೋಡಿ ಬಂತಿರತ್ತೆ ಅಂಚೆ ಮತ ಪೆರಿದ್ದೇವೆ ಅವನಿಗೆ ನಮ್ಮ ಒಂಜಿ 10-20 ಸರಿ ತೂತ ಹೀರೋಯಿನ್ ಅತೆ ಅಂದಪ್ಪ ಇತ್ತ ಸಪುರ ಆತೀರಿ ಯಾರ ಜೋಜಿ ಕಾಲದ ಹೀರೋಯಿನ್ ಯಾರು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ಯಾನು ಅರ್ಧಡು ಬುಡಿಯಾನ ಪ್ರವೃತ್ತಿ ಮಲ್ತೊಂಡಾರು ಪ್ರವೃತ್ತಿ ಪಂಡಾಗ ಏನಿತ್ತ ಪಂಡದೆ ಕೆಲಸ ಮಲ್ತೊಂದಿತ್ತೆ ಅಂಡ್ ಕಾರ್ಯಕ್ರಮಗಳು ಅಪಗ ಕಮ್ಮಿ ಪಂಡ ಏನ ಅಪ್ಕಮಿಂಗ್ ಅಪ್ಕಮಿಂಗ್ ಮಸ್ತ್ ಅವಕಾಶ ಇಪ್ಪುಜಿ. ಸೊ ಆ ಅವಕಾಶಗಳು ಜಾಸ್ತಿ ಆಯ್ನೆ ಐಕ್ಬರ ಕಾರಣ ನಿಕುಲೆ ಈರ್ ಸತೀಶ್ ಎಕೆ ವಿಜಯ್ ಬೊಕ್ಕ ಹಿಂಗೆಲ್ಲ ನೌಶಾದ್ ಬೊಕ್ಕ ಹಿಂಗೆಲ್ಲ ವಿಜಯಣ್ಣೆ ಎಕೆ ವಿಜಯ್ ಬೊಕ್ಕ ನಮ್ಮ ಕಿಶೋರ್ ವಿಜಯ್ ಕುಮಾರ್ ಕೊಡೇಲ್ ಬೈಲ್ ಎಕೆ ವಿಜಯ್ ನಮ್ಮ ಕಿಶೋರ್ ಶೆಟ್ಟಿ ಅಕಲ್ ಮಾತ ಎನ್ನ ಪಡ ಐದು ದುಂಬು ನಾಟಕದ ಮಸ್ತ್ ಉಂಡು ಅನುಭವ ಹಿಂಗೆಲ್ಲ 94 ಉಡ್ದಿ ನಾಟಕ ಸಿಂಗ್ ಮಲ್ಪರ ಶುರು ಮಲ್ತೆ ಆಂಡ ಅಪಗ ಸ್ಟೇಜ್ ಪೋಯರ್ ಎಂಕ್ಲೆ ಅವಕಾಶ ಎಗ್ಲು ಇಂಚ ಗುಂಡಿಡು ಕುಲ್ದು ಬದ್ದೆ ಬರೋಡು ಅಪಗ ಒಂಜಿ ಸ್ಟೇಜ್ ಎದುರು ಒಂಜಿ ಗುಂಡಿ ಆ ಗುಂಡಿಡು ಕೀಬೋರ್ಡ್ ಹಾರ್ಮೋನಿಯಂ. ಹಲೋ ನಮಸ್ತೆ, ಸೂರ್ಯಪ್ರಸಾದ್ ಬಂಟ್ವಾಳದಿಂದ ಅವ್ರು ರವೀಂದ್ರ ಪ್ರಭುಗಳು ಬತ್ತಿನ ಬಾರಿ ಖುಷಿ ಉಂಟು ಆಪಂಡ ಯಾನು 30 ವರ್ಷದ ಬ್ಯಾಕ್ ಇಂಕಲ್ಲ ಕಾಲೇಜ್ SVS ಕಾಲೇಜ್ ಬರ್ತಿತ್ತೀರಿ ಅಪಗ ಎಂಬೇರು ಸಿಂಗರ್ ಅಪಗ ಸ್ಟಾರ್ಟಿಂಗ್ ಸ್ಟೇಜ್ ಯಾರ್ನ ಅಪ್ಪಗನೆ ಬಾರಿ ಇಂಟ್ರೆಸ್ಟ್ ಆ ಸ್ವರನ್ನ ಪತ್ತದ್ದು ಎಂಚ ಮನ್ಪುನು ಎಂಚ ಶ್ರುತಿ ಒಂದು ಮತ್ತ ಅಪ್ಪಗ ಬಾರಿ ಇಂಟ್ರೆಸ್ಟ್ ಅದಾರ ಐಕಾದ ಆರಿಗೆ ಸಂಗೀತ ಶಾರದ ಒಲಿಯೇರು ಒಲಿ ನಿನಿಕ್ ಮುಟ್ಟಲ್ಲ ಐನ ಕೆಲವರು ಮಾತ ಬುಡಿಯೇರು ಇತನ ಮತ್ತುಲೆ ಅಪ್ಪಗ ಪುತ್ತೂರದ ಅರುಣೋದಯ ಆಯ್ತು ಬಕ್ಕ ಸತೀಶ್ ನಂದನ್ ನಮ್ಮ ಮುಲ್ಪ ಮತ ಇಂಚ ಆರ್ಕೆಸ್ಟ್ರಾ ಬಕ್ಕ ಉದಾದ ಬಣ್ಣ ಅಪ್ಪಗ ಆರ್ಕೆಸ್ಟ್ರಾ ಇನ್ಸ್ಟ್ರೂಮೆಂಟ್ ಇಜ್ಜಾಡ ಎಂಕ್ಲೈ ಎಂಕ್ಲು ಮತ್ತ ಅಲ್ಪ ನೌಶಾದ್ ಕನದು ಐದು ಬಕ್ಕ ಎಂಕ್ಲು ಇನ್ಸ್ಟ್ರೂಮೆಂಟ್ ಫಿಕ್ಸ್ ಮಾಡ್ಕೊಂಡು ಅಂಚಿನ ಸಂದರ್ಭ ಮತ್ತ ಅಪ್ಪಗ ಎಡ್ಡೆ ಪಂಡ ಅಪ್ಪಗನೆ ಎಡ್ಡೆ ಕಲಾವಿದೆ ಪಂಡ ಎಡ್ಡೆ ಒಂದಿತ್ತಿನಾರಿ ಸಂಗೀತ ಮನ್ ಕಲ್ಪುಡು ಬಂದ್ ಚದಿ ಇತ್ತೇನೆ ಬಾಕಿದಾಗ ಮಾತ್ರ ಸೀನಿಯರ್ ಮಾತಾ ಬಿಡೋದು ಬಂದಾಗ ಸೈಡ್ ಲೈನ್ ಅನ್ನಾಗ ಇಂಬೇರು ಮಿಚ್ಚೋದು ಬರ್ತದೆ ಇತ್ತೆ ಎಡ್ಡೆ ನೆಟ್ಟುಲ್ಲೇರಿ ಶ್ರೀಕಾಂತ್ ಅಪ್ಪಗ ಸೀನಿಯರ್ ಆದ್ರೆ ಬಟ್ ಎಂಕಲ್ ಒಂಜಿ ಶಿಷ್ಯನಾಗಲ್ಲ ಕಲ್ಪ SVS ಕಾಲೇಜ್ ದಾದಾ ಪಂಡ ಎಂಕಲ್ ಕಾರ್ಯಕ್ರಮ ಆಡ್ತದೆ ಕಾರ್ಯಕ್ರಮ ಪನ್ನಾಗ ಎಂಕಲ್ ಅಕ್ಕಲೊಟ್ಟಿಗೆ ಆರ್ಕೆಸ್ಟ್ರಾ ಜೋಕ್ಲತೆ ಆರ್ಕೆಸ್ಟ್ರಾ ಅಕ್ಕಲೊಟ್ಟಿಗೆ ಎಂಕಲ್ ಒಂಜಿ ಪದ್ಯ ಬಂದ್ ಚಾನ್ಸ್ ಸ್ಟೇಜಿಗೆ ಅಂಚ ಆವಡಪ್ಪ ಎಡ್ಡೆ ಕಾಲ್ಗೆ ಥ್ಯಾಂಕ್ಸ್. ಮೇಡಮ್, ನಿಮ್ಮ ಕಲಾ ಜೀವನ ತುಳುನಾಡಿಗೆ ಸೀಮಿತ ಮಾತ್ರ ಆಗಿತ್ತ, ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿತ್ತ, ಅಥವಾ ಎಲ್ಲಿಯಾದ್ರೂ ಆಲ್ ಓವರ್ ಇಂಡಿಯಾಕ್ಕೆ ಅಥವಾ ನಿಮ್ಮ ಪ್ರದೇಶಕ್ಕೆ ಏನಾದ್ರು ಹೋಗಿ? ನಾವು ಕೇನ್ ಟೈಲರ್ ಇದು ಖಂಡನೆ ಬಿಡಿದ್ವಿ, ಅದರಲ್ಲಿ ನಾವು ಫಸ್ಟ್ ತುಳು ನಾಟಕ ಹೌದು, ಅದ್ರಲ್ಲಿ ನಾನು ಹೋಗಿದ್ದೆ. ಬಹಳ ಕಷ್ಟದಲ್ಲಿ ತುಳು ಕಲ್ತದ್ದು ಮಾತ್ರ ಅಲ್ವಾ? ಹೌದು, ಕಲ್ತ ನಂತರ ಅದು ಮಾತ್ರ ಸುಲಭ ಆಯ್ತು, ಫಸ್ಟ್ ಕಷ್ಟ ಆಯ್ತು. ಮತ್ತು ಅಬುದಾಬಿಗೆ ನಾವು ಫಸ್ಟ್ ಹೋದದ್ದು, ಅದಕ್ಕೆ ಹೋಗಿದ್ದೇವೆ. ಹೌದು, ಅಬುದಾಬಿಗೆ ಅದು ಫಸ್ಟ್ ಹೋದದ್ದು. ಮತ್ತೆ ನಾನು ಬಾಂಬೆಯಲ್ಲಿ ಸಹ ತುಂಬಾ ನಾಟಕ ಆಕ್ಟ್ ಮಾಡಿದ್ದೇನೆ. ಕಲರ್ ಜಗತ್ತು ಅವರ ವಿಜಯ್ ಕುಮಾರ್ ಅವರದ್ರಲ್ಲಿ ಮಾಡಿದ್ದೇನೆ. ಮತ್ತೆ ಸದಸ್ಯ ಸಾಲಿನ ಅವರ ನಾಟಕ ಅಲ್ಲಿ ಬಾಂಬೆಯಲ್ಲಿ ತುಳು ಸಹ ಇರ್ತಿತ್ತು, ಕನ್ನಡ ಸಹ ಇರ್ತಿತ್ತು. ಒಂದೊಂದೆರಡು ಕನ್ನಡ ನಾಟಕವೂ ಮಾಡಿದ್ದೆ, ಮತ್ತೆ ತುಳು ಸಹ ಅಲ್ಲಿ ಮಾಡಿದ್ದೇನೆ ಬಾಂಬೆಯಲ್ಲಿ. ಸರ್, ಮತ್ತೊಂದು ಹೇಳಲಿಕ್ಕೆ ನನಗೆ ಇದಕ್ಕೆ ಮೇನ್ ಕಾರಣ ನಮ್ಮ ತಂದೆ, ನಮ್ಮನ್ನಷ್ಟು ನಮ್ಮನ್ನು ಅದಕ್ಕೆ ತುಂಬಾ ಸಪೋರ್ಟ್. ನಿಮ್ಮ ಈ ಸಂಗೀತ ಕ್ಷೇತ್ರಕ್ಕೆ, ನಾಟಕ ಕ್ಷೇತ್ರಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಯಾರು? ಅದೇ ತಂದೆ ತಾಯಿ ಇಬ್ರು ಸಹ ತುಂಬಾ, ಮತ್ತೆ ತಂದೆಗೆ ತುಂಬಾ ಅದ್ರ ಬಗ್ಗೆ ಕಲೆ ಆರ್ಟ್ ಅಂತ ತುಂಬಾ ಇದಿತ್ತು. ಹಾಗೆ ಅವರು ನಮ್ಮನ್ನು ತುಂಬಾ ಪ್ರೋತ್ಸಾಹ ಮಾಡಿ ಕಳಿಸಿದ್ರು. ಹೌದೌದು, ಅವತ್ತು ಭಜನೆ ಎಲ್ಲ ಹಾಡ್ತಾ ಭಜನೆ ಎಲ್ಲ ಹಾಡ್ತಿದ್ದೇವೆ. ರವಿ ಕೂಡ ಭಜನೆ ಹಾಡ್ತಾ ಇದ್ರಲ್ಲ? ಭಜನೆ ನಮ್ಮ ಬೇಸ್ ಅಲ್ವಾ? ಭಜನೆಯಲ್ಲಿ ಒಂದು ಏನು ಮನಃಶಾಂತಿ ಎಲ್ಲ ಸಿಗ್ತದೆ. ಮತ್ತೆ ನಾವು ಅದನ್ನು ವೃತ್ತಿ ಮಾಡಿಕೊಂಡಾಗ ನಾವು ಬೇರೆ ಎಲ್ಲ ಹಾಡಬೇಕಾದ್ರೆ ನಾಟಕ, ರಸಮಂಜರಿ,
ಆಲ್ಬಮ್. ನಾನು ನಿನ್ನೆ ವಿಜಯರಥ ಏಕೆ ವಿಜಯರಥ ಮಾತಾಡ್ತಾ ಅವರು ಹೇಗೆ ಕಲ್ತಿರಿ ಅಂತ ಕೇಳಿದಾಗ ನನಗೆ ನಮ್ಮ ಮನೆಯಲ್ಲಿ ಭಜನೆ ಆಡ್ತಾ ಇದ್ರು ಅಂತ ಹೇಳಿ. ಯಾವಾಗ ಭಜನೆ ನಮ್ಮ ತಂದೆ ತಾಯಿ ನಮಗೆ ಕಲಿಸಿಕೊಡ್ತಾರೆ ಆವಾಗ ನಮ್ಮ ಬದುಕಿಗೊಂದು ನಮ್ಮ ಹಾಡುಗಾರಿಕೆಯನ್ನು ನಾವು ಮುಂದಿಟ್ಟುಕೊಂಡು ಹೋಗ್ತೇವೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗ್ತದೆ. ಹಲೋ ಹಲೋ, ಯಾನ್ ಕಟೀಲ್ ಯತೀಶ್ ಶೆಟ್ಟಿ ಮಾಡಿದೆ. ಯತೀಶ್ ಶೆಟ್ಟಿ ಕಟೀಲ್ ಇರ್ದೆ ಸರ್. ಕುಮುದ ಬಾರ್ಕೂರ್ ರವೀಂದ್ರ ಪ್ರಭು ರವೀಂದ್ರ ಪ್ರಭು ನಮಸ್ಕಾರ ಯತೀಶ್ ಪಲ್ಲೆ ರವೀಂದ್ರ ಪ್ರಭು ನಮಸ್ಕಾರ. ನಮಸ್ತೆ ಯತೀಶ್ ಶೆಟ್ರೆ ಪಲ್ಲೆ ರವೀಂದ್ರ ಪ್ರಭುನ ಒಂಜಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇದೋ ಸರ್ವಕಾರ್ಯ ಸರ್ವದ ಮೊದಲೊಂದಿತೆ ನಿನಗೆ ಗಣನಾಥ ಒಂಜಿ ಪದ್ಯ ಬಂತೀರಿ ಅವು ಇದೀಗ ಅವ್ರು ರೆಕಾರ್ಡ್ ಆಗ್ಬೋದು. ನಾವು ಈರಿ ಟಿವಿ ಬಂದ ಮೇಲೆ ಪೋಡ್ಚಿ ಆ ಪದ್ಯ ಅಂತ ಪನ್ಪವೆ ಅಂತಾರಣ ಅವೇನೆ ಪನ್ಪವೆ ಬೇತ ಪದ್ಯ ಎಲ್ಲ ಪನ್ಪಿರಾರಿ ಅವೇ ಪಲ್ಲೆ ಅಂಚ ಪಕ್ಕ ಆರು ಕಟೀಲ್ ಭಜನೆ ಬರ್ತಿಲ್ದ ಎಂಗಲ್ಲ ಭಜನ ಮಂಗಳದ ಬರ್ತೀರಿ ಭಾಗವತನ್ ಪುರ ಲೆಕ್ಕ ಬರ್ತದೆ. ಆರ್ನ ಕೆಲವು ಪದ್ಯಗಳು ಅವ ಐಕನ್ನೇ ಬಂದು ಜನಗಳು ಪುರ ಕಾತ್ಕೊಳ್ಬೇಕು ಭಜನೆ ಇದಕ್ಲ ಬರೋದಿಲ್ಲ. ಫೋನ್ ಮಾಡ್ತಿರಕ್ಕೆ ಥ್ಯಾಂಕ್ಸ್ ಅವೇ ಈರ್ನ ಪದ್ಯ ತಾರಡನ ಪನ್ಪವನ ಸರ್ ಪ್ರಭು ಪಲ್ಲೆ ಸರ್. ನಿತ್ಯ ಭಜನೆ ಪಂದ್ಯ ಫಸ್ಟ್ ಆಲ್ಬಮ್ ಅವು ಮಸ್ತ್ ಹಿಟ್ ಆಯ್ನ ಅದ ಮುಟ್ಟ ಗಜಮುಖನೇ ಗಣಪತಿ ಮೂಷಿಕ ವಾಹನ ಅವು ಇತ್ತೆ ಒವೇ ಆಟದಲ್ಪ ಪೋಲೆ ಒವೇ ಭಜನ ಮಂದಿರ ಪೋಲೆ ಒವೇ ದೇವಸ್ಥಾನ ಪೊಂಡ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ಒಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನ ಕಳೆ ಗಣನಾಥ ಒಂದಿಪೆ ನಿನಗೆ ಗಣನಾಥ ಒಂದು ಎಂಕ್ ಮಸ್ತ್ ಕೊರ್ನಂಚಿನ ಒಂಜಿ ಯಾನೇ ಕಂಪೋಸ್ ಮಲ್ತಿನ ಪದ ಅದೇ ಮೇಡಮ್ ಈರ ಬೇತದಲ್ಲ ಎಲ್ಲಿ ಬಿಟ್ಟು ಪದ್ಯಲುಂಡೆ ಒಂಜಿ ಪನಿಯರ ಇಲ್ಲ ಒಂದು ಲೈನ್ದು ಹಿಂದಿ ಪದ್ಯ ನಾನು ಒಂದು ಆರ್ಕೆಸ್ಟ್ರಾದಲ್ಲಿ ಹಾಡಿದ್ದು. ಕನ್ನಡವಾದಿತ್ತು ತುಳು ಆಗ್ಬೋದು ಯಾವ್ದು ಪದ್ಯ ಆದ್ರೆ ಆಯ್ತು ಅಷ್ಟೇ ವೀಕ್ಷಕರಿಗೆ ಆಗಿ. दिल में तुझे बिठा के कर लूंगी मैं बंद आंखें पूजा करूंगी तेरी होके रहूंगी तेरी दिल में तुझे बिठा के कर लूंगी मैं बंद आंखें पूजा करूंगी तेरी होके रहूंगी तेरी. ನಾನು ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೆ. ರವೀಂದ್ರ ಜೈನ್ ಅವರದ್ದು ಸಾಹಿತ್ಯ ಸಂಗೀತ, ಲತಾ ಮಂಗೇಶ್ಕರ್ ಹಾಡಿದ ಗೀತೆ. ಇನ್ನೊಂದು ಕಾಲ್ ಉಂಟಾ ಅಂತ ಐತೆ ನಿಮಿಷ. ಹಲೋ ಬೆಂಗ್ರೇಡ್ ಬರ್ತಿರು ಏರೆ ಬೆಂಗ್ರೇಡ್ ಪುದರ್ ರೋಹಿದಾಸ್ ಓಕೆ ಇಂದ ಇರುವೆರುಳ್ಳಿ ಕುಮುದ ಬಾರ್ಕೂರ್ ಬಕ್ಕ ರವೀಂದ್ರ ಪ್ರಭು ಮಲಮಲ್ಲ ಸಾಧಕ ಮಕ್ಕಳು ಅಕಡೆ ಪಾತಿರ್ಲೆ ಮೂಜ್ಜಿ ಅಂತೆಲ್ಲ ಗುರ್ತೊಂದು ಅಂದೆ ತಡೆ ಏರೆ ರವೀಂದ್ರ ಬಾಬುಲ ಬೆಂಗರೆ ಬೈತಿರು BVS ಬೆಂಗರೆ ಕಲಾಂ ಅಂತ ಮಸ್ತ್ ಅರ್ತಿ ಬೈದೆ. ಬಕ್ಕ ಅಯ್ಯಪ್ಪ ಸ್ವಾಮಿನ ನೆಕ್ಕಲ ಬೈತಿರು ಫಂಕ್ಷನ್ ಸಿಂಗಿಂಗ್ ಬಕ ನಡುತ್ತಾರ ಕುಮುದವಾರು ಪಂಚಿನ ಬಿಡ್ತಿತ್ತೆ ಗುರ್ತದ ಪೂಜಾರ್ನ ಸಪುರಾತಿರಂತೆ ನಾನು ಸಪುರಾತಿರು ಮಸ್ತ್ ನಾಟಕ ಬೈದಿರು ಬೆಂಗ್ರೇಡ್ ಅಪಗ ಪೋಯಿ ಅಪಗ ಬೆಂಗ್ರೆ ಪೋಪಿನಂಚಿನ ನೆನಪ ಒಂದು ಓಡೋಡು ಇತ್ತ ಮಾತ್ರ ರೋಡ್ ಇತ್ತೆ ನಮ್ಮ ಇಂಚೂರು ಅಪಗ ರೋಡ್ ಇತ್ತು ರೋಡ್ ಬತ್ತಾಯ್ತು ಇಂದು ಏನು ಒಂದು 40 ವರ್ಷ ತುಂಬುದ ಅಪಗ ಓಡೋಡೇ ಪೋಂದಿತ್ತು ಅವು ಅಪ್ಪಗ ಮಾತಲ್ಲಂಚಿನ ಮೂಲುಂದತ್ತು ನಮ್ಮ ಗಾಡಿಲತ್ತಜಿ ಬಕ್ಕನ ಕಾಪರ ಊರಿಗೆ ಸಾದಿಲತ್ತು ಬಾರಿ ಗಮ್ಮತ್ತಿತ್ತು ಅಂದವೇ ಅವಜಿ ಐಟೊಂಜಿ ಖುಷಿ ಇತ್ತು ಖುಷಿ ಇತ್ತು ಈ ಹಾರ್ಮೋನಿಯಂ ಅದೇ ರೋಹಿದಾಸರ ರೋಡ್ ಓಡ ಪೆರಿಲ್ಲ ನನ್ನ ತೂಗು ಸೇತುವೆ ಅಪ್ಪನಿಗೆ ಪ್ರಾಜೆಕ್ಟ್ ಉಂಟು ಅವು ಬೋಲೂರು ಸುಲ್ತಾನ್ ಅಲ್ಪ ಪಡ್ದತೆ
ಅಲ್ಪರ್ದಾಜಿ ಬೆಂಗ್ರೆಡಿತ್ತೆ ಕಾರ್ಯಕ್ರಮ ಆಪುಣ ಮಸ್ತ್ ಆವೊಂದುಂಡು ಇತ್ತೆ ನಮ್ಮ ನೀರ್ದ ಬರಿ ಬೆರಿತ ಬರಿತೆ ಜೀವಾಲ ಅಂದಾತನ ಕಂಪೌಂಡ್ ಅದು ರೆಸಾರ್ಟ್ ಬರತ್ತದ ತಲ್ಪ ಇಂದು ನಮ್ಮ ಮಾಜರ ಸಭತ್ತ ಸ್ಟೇಜ್ ಇಲ್ಲೇ ಅಲ್ಪ ಫಂಕ್ಷನ್ ಅದು ನೀರ್ದ ಬರಿ ಮಸ್ತ್ ಯುವಕ ಸಂಘಲ್ ಮತ್ತೆ ಇತ್ತು ಅಲ್ಪ ಮಸ್ತ್ ಅಕಲು ಕಾರ್ಯಕ್ರಮ ಮಲ್ತೊಂದಿತ್ತೇರು ಇತ್ತೆ ಎಂಕ ಆತು ಸುದ್ದಿ ಬರೋಂದಿಜ್ಜಿ ಬಂಡ ಆಪುಂಡ ಇಜ್ಜ ಬಂದ ಅಂಚಗೆ ನಾನು ಎಜ್ಜಿ ಮುರಳಿ ಇಂದು ಸಂಗಮ ಅಂದ್ರು ಅಂಡ್ ಓಕೆ ಓಕೆ ಅವು ಪೂರ ಸಂಗಮ ನಮ್ಮ ಅಂದ ಅಂದ ಥ್ಯಾಂಕ್ಸ್ ಸರ್ ಕಾಲ್ ಮಾಡ್ತೀನಿ ಥ್ಯಾಂಕ್ಸ್ ಅವೇ ಧನ್ಯವಾದ ಥ್ಯಾಂಕ್ಸ್ ಇರಕ್ಲ ರವಿ ನಾನು ಬಹಳ ಇಂಪಾರ್ಟೆಂಟ್ ಆಗಿ ಕೇಳಬೇಕಾದ್ದು ಲಕ್ಷಗಟ್ಟಲೆ ಜನ ಸೇರಿದ್ರೆ ಘಟನೆ ಎತ್ತು ನಂಚಿ ಎನ್ನ ನೆಂಪುಡು ಅವು ನಮ್ಮ ಮೋದಿ ನಮ್ಮ ಕುಡ್ಲಾಗ ಬತ್ತಿನಪ್ಪ ಹೊರ್ತು ಮೋದಿ ಕುಡ್ಲಾ ಬತ್ತಿನಪ್ಪ ಹೊರ್ತಗು ಮುಲ್ಕಿ ಬಂದಾಗ ಅಲ್ಪ ಎತ್ತೋ ಲಕ್ಷಗಟ್ಟಲೆ ಜನ ಸೇರ್ದೇರೆ ಆರು ಬರೋರ್ದು ತುಂಬು ಜನಕ್ಲೆ ರಂಜಿ ಸರಿ ಏರ್ಬೋಡು ತಿನ್ಕೊಂಡ ರವೀಂದ್ರ ಪ್ರಭು ಬರ್ದು ಇಂಚ ಅವು ಅನುಭವ ಇರೇಗೆ ಅವು ದೇಶಭಕ್ತಿ ಗೀತೆ ಕಾರ್ಯಕ್ರಮ ಅಂಚಿನ ಈ ಬಾಗೋಡು ಕರಾವಳಿ ಬಾಗೋಡು ಏನ್ ಮಸ್ತ್ ಐತೆ ಅಡವಾಣಿ ಬನ್ನಗಲನ್ನು ಕಾರ್ಯಕ್ರಮ ಆಗ್ತದೆ ಅಂಚನೆ ಮೋದಿ ಬನ್ನಗಲ ಕಾರ್ಯಕ್ರಮ ಆಗ್ತದೆ ಅಲ್ತ ಒಂಜಿ ಸೆಕ್ಯೂರಿಟಿಗೆ ಅಕ್ಲಿಗೆ ಸೆಲ್ಯೂಟ್ ಹಾಕೊಡಿ ಆತ್ ಎಂಕಲ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡ್ ಪೂರ ಚೆಕ್ ಮಾಡ್ತದೆ ಐಡ್ಬಕ್ಕ ಮ್ಯೂಸಿಕ್ ದಕ್ಲೆ ಮುಕ್ಲಿ ಕಡಪುಡ್ಲೆ ಬಂದು ಎಂಕಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆತ್ ಸೆಕ್ಯೂರಿಟಿ ಮಲ್ತದೆ ಎಂಕ್ಲೆಗ್ ಪೊರ್ಲುಡು ಎಂಕ್ಲೆ ಅವಕಾಶ ಮಲ್ತದೆ ಅಂಚನೆ ಮೋದಿ ಅರ್ನ ಎದುರಿಗೆ ಪದ್ಯ ಬಂದ್ರೆ ಎಂಕ್ಲೆಗ್ ಅವಕಾಶ ಆತ್ ಪ್ರೋಟೋಕಾಲ್ ಆತುಂಡು ಬರೋದು ತುಂಬು ಲಕ್ಷಗಟ್ಟಲೆ ಜನ ಸೇರಿದ ಅಲ್ಪ ಸೌಂಡ್ ಸಿಸ್ಟಮ್ ಭಯಂಕರ ಮಲ್ಲ ಕಾರ್ಯಕ್ರಮ ಲೈಫ್ ಮರಪರ ಕಾರ್ಯಕ್ರಮ ಅದೇ ಅದ್ಭುತ ಬಂಡ ಅದ್ಭುತ ಮೇಡಮ್ ಈ ನಾಟಕ ಪೋಡ್ ದುಂಬು ಅತ್ತೊಂದಲ್ಲ ಸಂಗೀತ ಕ್ಷೇತ್ರ ಪೋಟ ಇರೆಗೆ ಪ್ರಧಾನವಾದ ಈ ಅಪ್ಪನ ಅಮ್ಮನ ಹಾಡ್ತಾ ಇದ್ರು ಪಪ್ಪ ಅಂದ್ರೆ ಅವರು ಮುಂಚೆ ಅಂತ ಲೇಡಿ ಆಕ್ಟ್ ಮಾಡ್ತಿದ್ರಂತೆ ನಾಟಕದಲ್ಲಿ ಮುಂದೆ ಅವರಂದ್ರೆ ಬಾರ್ಕೂರಲ್ಲಿ ಇದ್ದದಲ್ಲ ಆಗೆಲ್ಲ ಆಕ್ಟ್ ಮಾಡ್ತಿದ್ರು ಅಂತ ಹೇಳಿದ್ರು ಹಾಗೆ ಅವರಿಗೆ ಅದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅಪ್ಪನ ಹೆಸರದ್ದೇ ನಿಮ್ಮ ಬಾರ್ಕೂರು ಸೇರಿ ಹೌದು ಸರ್, ವೀಣಾ ಬಾರ್ಕೂರು ನಾರಾಯಣ ರಾವ್ ಬಾರ್ಕೂರ್ ಅವರ ಹೆಸರು, ಹಾಗೆ ನಮ್ಮದು ಬಾರ್ಕೂರ್ ಅಂತ ಹಾಗೆ ಸರ್. ಊರಿದ್ದಲ್ಲ ಅಲ್ಲ ಮಂದಲ್ಲ ಅಪ್ಪನ ಊರಿದ್ದು. ಬಾರ್ಕೂರ್ ಅಂದ್ರೆ ನಮ್ಮ ತುಳುನಾಡಿನಲ್ಲಿ ಹೌದು, ವಿಶೇಷ ಅಂತ ಹೇಳಿದ್ರೆ ನಮ್ಮ ವಿಜಯನಗರ ಕಾಲ ಸಾಮ್ರಾಜ್ಯದ ಅರಸರುಗಳು ಆಳಿದಂತ ಕಾಲ. ಆ ಕಾಲದಲ್ಲಿ ಎಷ್ಟೋ ಕೋಟೆ ಕೊತ್ತಲಗಳೆಲ್ಲ ಇವತ್ತಿಗೂ ಉಂಟು. 365 ಅಂದ್ರೆ 365 ದಿವಸವೂ ಆ ಊರಿನಲ್ಲಿ ಜಾತ್ರೆ ನಡೀಬೇಕಂತೇಳಿ 365 ದೇವಸ್ಥಾನ ಇತ್ತು ಅಂತ ಅದನ್ನ ಹೇಳುದು. ನಾನು ಕೇಳಿದೆ 365 ದಿನ ಕಾರ್ಯಕ್ರಮ ಆದ್ರೆ 365 ದೇವಸ್ಥಾನಗಳಿವೆ. 365 ದೇವಸ್ಥಾನಗಳು ಇಲ್ಲಿ ಬಾರ್ಕೂರಿನಲ್ಲಿ. ಅದು ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತರ ಒಂದು ಪ್ರದೇಶ. ವಿಜಯನಗರ ಸಾಮ್ರಾಜ್ಯದ ಹಾಗೆ ಅಪರಾವತಾರ ಅಂತ ಹೇಳ್ಬೋದು. ಹೌದು.